ಪೀಚ್ ಮೂಲ ಅತಿ ಹೆಚ್ಚು ಬೆಳೆಯುವ, ಹೆಚ್ಚು ರಫ್ತು ಮಾಡುವ, ಅತಿ ಹೆಚ್ಚು ತಿನ್ನುವ ದೇಶವಾಗಿದೆ ಚೀನಾ. ಪೀಚ್ ಎನ್ನುವುದು ಜರ್ದಾಳು ಮಾದರಿಯಾದರೂ ಒಳಗೆ ಹೆಚ್ಚು ಸಿಹಿ, ರಸಮಾಂಸಲ ಆಗಿರುತ್ತದೆ. ಹೊರಮೈ ವೆಲ್ವೆಟ್ನಂತೆ ಇರುತ್ತದೆ. ಚೀನಾದಲ್ಲಿ 4000 ವರ್ಷಗಳಿಂದ ಬೆಳೆಯುವ ಈ ಹಣ್ಣು 2000ದಿಂದ 1000 ವರ್ಷ ಹಿಂದಿನ ಅವಧಿಯಲ್ಲಿ ಜಾಗತಿಕ ಹಣ್ಣಾಗಿ ಹಬ್ಬಿದೆ. ಪ್ರಪಂಚದ ಒಟ್ಟು ಪೀಚ್ ಹಣ್ಣುಗಳ ಉತ್ಪಾದನೆಯಲ್ಲಿ ಚೀನಾದ ಪಾಲು 60% ಆಗಿದೆ. ರಫ್ತು ಪ್ರಮಾಣ ಕೂಡ ಲೋಕಮಟ್ಟದಲ್ಲಿ ಅಷ್ಟೇ ಶೇಕಡ ಇದೆ. ಕೆಲವು ಪ್ರಮುಖ ಪೀಚ್ ಹಣ್ಣು ಉತ್ಪಾದನೆಯ ದೇಶಗಳು ಪಟ್ಟಿ ನೋಡಿ ತುಲನೆ ಮಾಡಿ. ಚೀನಾ 1.6 ಕೋಟಿ ಟನ್, ಸ್ಪೇನ್ 18 ಲಕ್ಷ ಟನ್, ಇಟಲಿ 13 ಲಕ್ಷ ಟನ್, USA 8 ಲಕ್ಷ ಟನ್, ಗ್ರೀಸ್ 7 ಲಕ್ಷ ಟನ್, ಟರ್ಕಿ 6 ಲಕ್ಷ ಟನ್, ಇರಾನ್ 5 ಲಕ್ಷ ಟನ್, ಈಜಿಪ್ಟ್ 4 ಲಕ್ಷ ಟನ್. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೀಜಿಂಗ್. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.